ಶಿರುವ ಕಟ್ಪಾಡಿ ರಾಜ್ಯ ಹೆದ್ದಾರಿಯ ತೇಪೆ ಕಾರ್ಯದ ಗೋಳು ಮುಗಿಯದ ಕತೆ. ಕಳೆದ 20 ದಿನಗಳಿಂದ ಈ ತೇಪೆ ಕಾರ್ಯ ಸ್ಥಗಿತಗೊಂಡಿದೆ. ತೇಪೆ ನಡೆಸುವಂತಹ ವಾಹನ ಇಂಜಿನಿಯರಿಂಗ್ ಕಾಲೇಜಿನ ಮುಂಭಾಗದಲ್ಲಿ ರಸ್ತೆಯ ಬದಿಗೆ ಸರಿದಿದೆ. ಆದರೆ ಯಾರೇ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳು ಮಾತ್ರ 2 ದಿನದಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ತಾ 20 ದಿನಗಳನ್ನು ಕಳೆದಿದ್ದಾರೆ. ಪ್ರತಿನಿತ್ಯ ಇಲ್ಲಿ ಓಡಾಡುವಂತಹ ವಾಹನ ಸವಾರರು ಕಷ್ಟಪಡ್ತಾ ಇದ್ದಾರೆ. ಕಾರಣ ರಸ್ತೆ ತುಂಬ ಹೊಂದಿರುವ ಹೊಂಡಗುಂಡಿಗಳು, ಅದರ ಜೊತೆಗೆ ಒಂದು ವಾಹನ ಸಂಚರಿಸಿದಾಗ ಅದರಿಂದ ಹಾರುವಂತಹ ಕಲ್ಲು, ಮಣ್ಣು, ಧೂಳು ಇವೆಲ್ಲದರಿಂದ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಯಾವುದೇ ಪತ್ರ ಬರೆಯಲಿ, ಮನವಿ ಸಲ್ಲಿಸಲಿ, ಅಧಿಕಾರಿಗಳು ಕ್ಯಾರೆ ಅನ್ನೋದಿಲ್ಲ. ಜನರ ಕಣ್ಣರಸುವ ತಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದೀಗ ಬಹುಶಃ ಮತ್ತೊಂದು ದೊಡ್ಡ ಹೋರಾಟಕ್ಕೆ ಸಾರ್ವಜನಿಕರು ತಯಾರಾಗೋದಂತೂ ಖಂಡಿತ ಅಂತ ಕಂಡು ಬರ್ತಾ ಇದೆ.